ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ಎಲ್ಲರಿಗೂ ನಮಸ್ಕಾರ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಶಂಕರ್ಪುರ, ಕಟ್ಪಾಡಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಓಕೆ ವೀಕ್ಷಕರೇ, ಸ್ಪಂದನ ಸವಿರುಚಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗುವುದು ನಮ್ಮ ಅಶ್ವಿನಿ ಮೇಡಮ್. ಸೊ ಅಶ್ವಿನಿ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಬರಲೇಬೇಕು, ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತ ಮಾಡಲೇಬೇಕು. ಅಶ್ವಿನಿ ಮೇಡಮ್ ಅವರು ಬರಲಿಲ್ಲ ಅಂತ ಆದರೆ ನಾವು ರೆಸಿಪಿ ಮಾಡೋರು ಯಾರು ಇರಲ್ಲ. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡುವ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೌಖ್ಯ, ನೀವು ಹೇಗಿದ್ದೀರಾ? ಓಕೆ, ನಾವು ಕೂಡ ಸೌಖ್ಯ. ಸೊ ಇವತ್ತಿನ ದಿನ ನಮಗೆ ನಮ್ಮ ವೀಕ್ಷಕರಿಗೆ ಯಾವ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀರಾ? ಯಾವತ್ತು ಏನಾದರೂ ಒಂದು ಡಿಫ್ರೆಂಟ್ ಮಾಡ್ತೀರಾ? ಸೊ ಇವತ್ತು ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದೀರಾ? ಮಾವಿನ ಹಣ್ಣಿನ ಸೀಸನ್ ಓಕೆ ಸ್ಟಾರ್ಟ್ ಆಗಿದೆ. ಹೌದು, ಖಂಡಿತ. ಇವತ್ತು ನಾವು ಮಾವಿನ ಹಣ್ಣಿನ ಹಲ್ವವನ್ನ ಮಾಡುವ. ಓಕೆ, ಖಂಡಿತ ಮಾವಿನ ಹಣ್ಣಿನ ಹಲ್ವಾ. ಯಾಕೆಂದ್ರೆ ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ಇರುತ್ತೆ, ಬಟ್ ಇವಾಗ ಏನಾಗಿದೆ ಅಂದ್ರೆ ಎಲ್ಲ ಸಿಟಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಪರ್ಚೇಸ್ ಮಾಡಲೇಬೇಕು ಮ್ಯಾಂಗೋ. ಸೊ ತುಂಬಾ ಜನ ವೇಸ್ಟ್ ಮಾಡ್ತಾರೆ, ಅವನಿಗೆ ಗೊತ್ತಿರುವುದಿಲ್ಲ ಮನೇಲಿ ಇದ್ರೂ ಕೂಡ. ಕುತ್ಕೊಂಡು ತಿನ್ನುವಂತದ್ದೇ ಜಾಸ್ತಿ. ಹೌದು, ಯಾರು ಮತ್ತೆ ಮಾಡುದು ಅಂತ ಒಂದು ಇದು. ಆದ್ರೆ ಮಕ್ಕಳಿಗೆ ಒಂದು ಡಿಫ್ರೆಂಟ್ ಆಗಿ ಕೊಡ್ಬೇಕಂತಂದ್ರೆ ಸುಲಭವಾಗಿ ಸಹ ಇದನ್ನ ನಾವು ಮಾಡ್ಕೊಳ್ಬಹುದು. ಓಕೆ, ಖಂಡಿತವಾಗಿಯೂ ಟ್ರೈ ಮಾಡುವರು. ನೀವು ಮಾಡಿದ ತಕ್ಷಣ ಒಂದು ಡಿಫ್ರೆಂಟ್ ಆಗಿ ಇರ್ತದೆ. ಸೊ ಹಾಗಾಗಿ ಎಲ್ಲರೂ ಟ್ರೈ ಮಾಡೇ ಮಾಡ್ತಾರಂತ ನನ್ನ ಅನಿಸಿಕೆ. ಸೊ ನೋಡುವ, ನೀವು ಮಾಡ್ತಿರುವಂತಹ ಈ ರೆಸಿಪಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾವಿನ ಹಣ್ಣಿನ ಹಲ್ವಾ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1/4 ಬೌಲ್ನಷ್ಟು ಬಾಂಬೆ ರವೆ, 1/4 ಬೌಲ್ ಗೋಧಿ ಹಿಟ್ಟು, 1 ಮುಷ್ಟಿಯಷ್ಟು ಗೋಡಂಬಿ, 1/2 ಬೌಲ್ನಷ್ಟು ಸಕ್ಕರೆಯನ್ನು ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ಸ್ವಲ್ಪ ಆಚೀಚೆ ಮಾಡ್ಕೊಳ್ಬಹುದು. 1 ಬೌಲ್ನಷ್ಟು ಮ್ಯಾಂಗೋ ಪ್ಯೂರಿ, ಮ್ಯಾಂಗೋ ಹಣ್ಣನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಂಡಂಥದ್ದು. 1 ಬೌಲ್ನಷ್ಟು ತುಪ್ಪ, 1 ರಿಂದ 1.5 ಗ್ಲಾಸ್ನಷ್ಟು ನೀರು. ಫಸ್ಟಿಗೆ ಒಂದು ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಟ್ಟು ಅದಕ್ಕೆ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳುವ. ಇದು ನೀರು ಚೆನ್ನಾಗಿ ಕುದಿ ಬರಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೇನೆ. ಈಗ ಇನ್ನೊಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿಯನ್ನು ಹುರ್ಕೊಳ್ಳುವ. ಪಿಸ್ತಾ, ಬಾದಾಮ್, ಆ ಥರ ಯಾವ ಡ್ರೈ ಫ್ರೂಟ್ಸ್ ಇದ್ರೂ ಅದನ್ನು ನಾವು ಹಾಕ್ಕೊಳ್ಬಹುದು. ಒಣ ದ್ರಾಕ್ಷಿಯನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿಯನ್ನು ಹುರಿದಿಟ್ಕೊಳ್ಳುವ. ನಾವು ಮಾವಿನ ಹಣ್ಣಿನ ಹಲ್ವವನ್ನು ಮಾಡಿಕೊಂಡ ಹಾಗೆ ಚುಕ್ಕು ಹಲ್ವವನ್ನು ಸಹ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿರ್ತದೆ. ಸಪೋಸ್ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಇನ್ಫಾರ್ಮ್ ಮಾಡಿದ ಕೂಡಲೇ ಏನಾದರೂ ಮಾಡ್ಕೊಳ್ಬೇಕಪ್ಪ ಅಂತ ಹೇಳುವಾಗ ಚುಕ್ಕು ಮನೆಯಲ್ಲಿದ್ದರೆ ಅದನ್ನು ಸಹ ನಾವು ಮಾಡ್ಕೊಳ್ಬಹುದು. ಇನ್ಸ್ಟೆಂಟಾಗಿ ರೆಡಿ ಆಗ್ತದೆ. ಎಸ್, ಕಲರ್ ಚೇಂಜ್ ಆದಾಗ ತೆಗೆದಿಟ್ಕೊಂಡ್ರೆ ಆಯಿತು. ಈಗ ಅದೇ ಪ್ಯಾನಿಗೆ ಒಂದು 1/2 ಬೌಲ್ನಷ್ಟು ತುಪ್ಪವನ್ನು ಹಾಕ್ಕೊಂಡು ರವೆ ಹಾಗೂ
ಗೋಧಿ ಹಿಟ್ಟನ್ನು ಹುರ್ಕೊಳ್ಳುವ. ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಫ್ಲೇಮನ್ನು. ಗೋಧಿ ಹಿಟ್ಟನ್ನು ಹಾಕಿದೆ. ಸಪೋಸ್ ಗೋಧಿ ಹಿಟ್ಟು ಇಲ್ಲ ಹೇಳುವವರು ಕಡಲೆ ಹಿಟ್ಟನ್ನು ಆಪ್ಷನಲ್ ಆಗಿ ಹಾಕ್ಕೊಳ್ಬಹುದು, ಇಟ್ಕೊಳ್ಬಹುದು. ಸ್ವಲ್ಪ ಅರೋಮ್ಯಾಟಿಕ್ ಆಗಲಿ. ರವೆ ಹುರಿದಿದೆ ಅಂತ ಗೊತ್ತಾಗೋದು ಹೇಗಪ್ಪ ಅಂದರೆ ಅಡುಗೆ ಮನೆ ತುಂಬ ಘಮ ಅನ್ನಬೇಕು. ಎಸ್, ನೀರು ಕುದಿ ಬಂದಿದೆ ಈಗ. ಈಗ ಚೆನ್ನಾಗಿ ಘಮ ಅಂತಿದೆ. ಕುದೀತಾ ಇರುವ ನೀರನ್ನು ಹಾಕ್ಕೊಳ್ತೇನೆ ನಾನು. ಸಣ್ಣಗೊಂದು ಮಿಕ್ಸ್. ಮಾವಿನ ಹಣ್ಣಿನ ಪ್ಯೂರಿ 1 ಬೌಲ್ನಷ್ಟು ಹಾಕಿದೆ. ನಾನು ಆಗಲೇ ಹೇಳಿದ ಹಾಗೆ ಸಿಹಿಯನ್ನು ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಮಾವಿನ ಹಣ್ಣು ಕೆಲವು ತುಂಬಾ ಸ್ವೀಟ್ ಆಗಿರ್ತದೆ. ಮಾವಿನ ಹಣ್ಣಿನ ಅರೋಮಾ ಸಖತ್ತಾಗಿದೆ. ಈಗ ದೇವಿ ಅವರಿಗೆ ಮೋಸ್ಟ್ಲಿ ಕೂತಲ್ಲೇ ಬಾಯಲ್ಲಿ ನೀರು ಬರ್ತಾ ಇರಬೇಕು. ನೋಡಿ, ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಒಂದು 2 ನಿಮಿಷ ಹೀಗೆ ಕೈ ಆಡಿಸ್ತಾ ಇರುವ. ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಗ ನಾನು ಉಳಿದ ಅರ್ಧ ಬೌಲ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ಗೋಡಂಬಿ ಹುರಿದಿಟ್ಟದ್ದು, ರೆಡಿ ಆಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಏಲಕ್ಕಿಯ ಫ್ಲೇವರ್ ಇಷ್ಟ ಆಗೋರು ಏಲಕ್ಕಿಯನ್ನು ಹಾಕ್ಕೊಳ್ಬಹುದು. ಆದರೆ ಏಲಕ್ಕಿ ಹಾಕದೇ ಇದ್ದರೆ ನಾವು ಮಾವಿನ ಹಣ್ಣಿನ ಅರೋಮಾ ತುಂಬಾ ಚೆನ್ನಾಗಿರ್ತದೆ ಅಂತ ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ. ಇಷ್ಟ ಆಗೋರು ಅದನ್ನು ಹಾಕ್ಕೊಳ್ಳಿ. ಎಸ್, ಕಂಪ್ಲೀಟಾಗಿ ತಳ ಬಿಡ್ತಾ ಇದೆ. ಈಗ ನಾನು ಫ್ಲೇಮನ್ನು ಆಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೇನೆ.
ದಿವ್ಯಾ ಅವರೇ, ಮಾವಿನ ಹಣ್ಣಿನ ಹಲ್ವಾ ರೆಡಿ ಆಗಿದೆ, ಟೇಸ್ಟ್ ಮಾಡಿ ನೋಡಿ. ನಿಜವಾಗ್ಲೂ ನೀವು ಮಾಡ್ತಾ ಇರ್ಬೇಕಾದ್ರೆ ಯಾವಾಗ ಟೇಸ್ಟ್ ಮಾಡೋದಂತ ಅನಿಸ್ತಾ ಇತ್ತು. ಬಟ್ ಈ ರೆಸಿಪಿ ಮಾಡುವಾಗ ಕೆಲವೊಂದು ಕ್ವಶನ್ ಕೂಡ ಬಂದಿದೆ, ತಲೆ ಮೇಲೆ ಓಡ್ತಾ ಇತ್ತು. ಸೊ ವೀಕ್ಷಕರಿಗೂ ಇರ್ಬೋದು ಕ್ವಶನ್ಸ್, ಬಟ್ ನನಗೆ ಮೈಂಡಲ್ಲಿ ಏನು ಬಂದಿದೆ ಆ ಕ್ವಶನ್ ಕೇಳ್ತೇನೆ. ನೀವು ಹೇಳಿದ್ರಲ್ಲ ಇದಕ್ಕೆ ಒಣ ದ್ರಾಕ್ಷಿ ಹಾಕೋದನ್ನು ಅವಾಯ್ಡ್ ಮಾಡಿ ಅಂತೇಳಿ, ಸೊ ಅದು ಯಾವ ಕಾರಣಕ್ಕಂತ ತಿಳ್ಕೊಳ್ಬೋದಾ? ಸ್ವಲ್ಪ ಮಾವಿನ ಹಣ್ಣು ಹಾಕಿದ್ರಿಂದ ನಾವು ಹುಳಿಯ ಅನುಭವ ಆಗ್ತದೆ. ಒಣ ದ್ರಾಕ್ಷಿ ಹುರಿದ ತಕ್ಷಣ ಕೆಲವರಿಗೆ ಅದು ಇಷ್ಟ ಆಗುದಿಲ್ಲ, ಸ್ವಲ್ಪ ಹುಳಿ ಬಂದ ಹಾಗಾಗಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ರಿ. ಅದೇ ರೀತಿ ಚಿಕ್ಕು ಕೂಡ ಮಾಡಬಹುದು ಹೇಳಿದ್ರಿ ನೀವು. ಸೊ ಅದು ಸೇಮ್ ಮೆಥಡ್ ಅಲ್ಲೇ ಮಾಡುವಂತದ್ದ? ಚಿಕ್ಕು ಹಲ್ವಾ ಮಾಡ್ಬೇಕಾದ್ರೆ ಖೋವವನ್ನ ಆಡ್ ಮಾಡಬೇಕು, ಚಿಕ್ಕುವನ್ನ ಗ್ರೈಂಡ್ ಮಾಡ್ಕೊಂಡು. ಓಕೆ, ನಾವು ಇದು ಕ್ಯಾರೆಟ್ ಹಲ್ವಾ ಎಲ್ಲ ಹೇಗೆ ಮಾಡ್ತೇವೆ ಇದಕ್ಕೆ ನೀವು ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ರಿ, ಗೋಧಿ ಹಿಟ್ಟು ಇರ್ಬೋದು, ರವಾ, ಅರೋಮಾ ಇದಕ್ಕೆ ಚೆನ್ನಾಗಿ ಕಂಬೈನ್ ಆಗ್ತದೆ ಅನ್ನೋ ಕಾರಣದಿಂದ ಸ್ವಲ್ಪ ಫಾಸ್ಟ್ ಕೂಡ ಆಗ್ತದೆ. ನಾವು ನಾರ್ಮಲ್ ಆಗಿ ಅದೆಲ್ಲ ಹಾಕ್ಲಿಲ್ಲ ಆದ್ರೆ ಇವಾಗ ನಾವು ಅದು ಡ್ರೈ ಆಗುವವರೆಗೆ ಸ್ವಲ್ಪ ವೇಟ್ ಮಾಡ್ಬೇಕಾಗ್ತದೆ ಅಲ್ವಾ, ಪಾಕಕ್ಕೆ ನಾವು ಮಿಕ್ಸ್ ಮಾಡಿದ್ರೆ. ಸೊ ಇದು ಫಾಸ್ಟ್ ಕೂಡ ಆಗ್ತದೆ. ಟೇಸ್ಟ್ ನೋಡಿ, ಖಂಡಿತ ಟೇಸ್ಟ್ ಯಾವ ತರ. ಅದೇ ಖಂಡಿತ ನೋಡ್ಲೇಬೇಕು ಟೇಸ್ಟ್ ಅಂತ ಆಗದಿಂದ ಕಾಯ್ತಾ ಇದ್ದೇನೆ ನೋಡ್ಲಿಕ್ಕೆ. ಸೊ ನಾನು ಟೇಸ್ಟ್ ಮಾಡ್ತೇನೆ ವೀಕ್ಷಕರೇ. ಅದಕ್ಕಿಂತ ಮೊದಲು ನಿಮಗೆ ಈ ಒಂದು ರೆಸಿಪಿ ಮಾಡೋದ್ರಲ್ಲಿ ಏನಾದರೂ ಒಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದ್ರೆ ಈ ವಿಧಾನವನ್ನ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಮಾವಿನ ಹಣ್ಣಿನ ಹಲ್ವಾ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1/4 ಬೌಲ್ನಷ್ಟು ಬಾಂಬೆ ರವಾ, 1/4 ಬೌಲ್ ಗೋಧಿ ಹಿಟ್ಟು, 1 ಮುಷ್ಟಿಯಷ್ಟು ಗೋಡಂಬಿ, ಅರ್ಧ ಬೌಲ್ನಷ್ಟು ಸಕ್ಕರೆಯನ್ನು ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ಸ್ವಲ್ಪ ಆಚೀಚೆ ಮಾಡಿಕೊಳ್ಬಹುದು. 1 ಬೌಲ್ನಷ್ಟು ಮ್ಯಾಂಗೋ ಪ್ಯೂರಿ, ಮ್ಯಾಂಗೋ ಹಣ್ಣನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಂಥದ್ದು. 1 ಬೌಲ್ನಷ್ಟು ತುಪ್ಪ, 1 ರಿಂದ 1.5 ಗ್ಲಾಸ್ನಷ್ಟು ನೀರು. ಫಸ್ಟಿಗೆ ಒಂದು ಪ್ಯಾನನ್ನು ಬಿಸಿ ಆಗಲಿಕ್ಕಿಟ್ಟು ಅದಕ್ಕೆ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳುವ. ಇದು ನೀರು ಚೆನ್ನಾಗಿ ಕುದಿ ಬರಬೇಕು, ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೇನೆ. ಈಗ ಇನ್ನೊಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿಯನ್ನು ಹುರ್ಕೊಳ್ಳುವ. ಪಿಸ್ತಾ, ಬಾದಾಮ್ ಆ ಥರ ಯಾವ ಡ್ರೈ ಫ್ರೂಟ್ಸ್ ಇದ್ರೂ ಅದನ್ನು ನಾವು ಹಾಕ್ಕೊಳ್ಬಹುದು. ಒಣ ದ್ರಾಕ್ಷಿಯನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಈಗ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿಯನ್ನು ಹುರಿದಿಟ್ಕೊಳ್ಳುವ. ನಾವು ಮಾವಿನ ಹಣ್ಣಿನ ಹಲ್ವವನ್ನು ಮಾಡಿಕೊಂಡ ಹಾಗೆ ಚುಕ್ಕು ಹಲ್ವವನ್ನು ಸಹ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿರ್ತದೆ. ಸಪೋಸ್ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಇನ್ಫಾರ್ಮ್ ಮಾಡಿದ ಕೂಡಲೇ ಏನಾದರೂ ಮಾಡ್ಕೊಳ್ಬೇಕಪ್ಪ ಅಂತ ಹೇಳುವಾಗ ಚುಕ್ಕು ಮನೆಯಲ್ಲಿದ್ದರೆ ಅದನ್ನು ಸಹ ನಾವು ಮಾಡ್ಕೊಳ್ಬಹುದು. ಇನ್ಸ್ಟೆಂಟಾಗಿ ರೆಡಿ ಆಗ್ತದೆ. ಕಲರ್ ಚೇಂಜ್ ಆದಾಗ ತೆಗೆದಿಟ್ಕೊಂಡ್ರೆ ಆಯಿತು. ಈಗ ಅದೇ ಪ್ಯಾನಿಗೆ ಒಂದು ಅರ್ಧ ಬೌಲ್ನಷ್ಟು ತುಪ್ಪವನ್ನು ಹಾಕ್ಕೊಂಡು ರವೆ ಹಾಗೂ ಗೋಧಿ ಹಿಟ್ಟನ್ನು ಹುರ್ಕೊಳ್ಳುವ. ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಫ್ಲೇಮನ್ನು. ಗೋಧಿ ಹಿಟ್ಟನ್ನು ಹಾಕಿದೆ. ಸಪೋಸ್ ಗೋಧಿ ಹಿಟ್ಟು ಇಲ್ಲ ಹೇಳುವವರು ಕಡಲೆ ಹಿಟ್ಟನ್ನು ಆಪ್ಷನಲ್ ಆಗಿ ಹಾಕ್ಕೊಳ್ಬಹುದು, ಇಟ್ಕೊಳ್ಬಹುದು. ಸ್ವಲ್ಪ ಅರೋಮ್ಯಾಟಿಕ್ ಆಗಲಿ. ರವೆ ಹುರಿದಿದೆ ಅಂತ ಗೊತ್ತಾಗೋದು ಹೇಗಪ್ಪ ಅಂದರೆ ಅಡುಗೆ ಮನೆ ತುಂಬ ಘಮ ಘಮ ಅನ್ನಬೇಕು. ಎಸ್, ನೀರು ಕುದಿ ಬಂದಿದೆ. ಈಗ
ಕೈ ಆಡಿಸ್ತಾ ನಾನು ಹುರ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಘಮ ಘಮ ಅಂತಿದೆ. ಕುದೀತಾ ಇರುವ ನೀರನ್ನು ಹಾಕ್ಕೊಳ್ತೇನೆ ನಾನು. ಸಣ್ಣಗೊಂದು ಮಿಕ್ಸ್. ಮಾವಿನ ಹಣ್ಣಿನ ಪ್ಯೂರಿ 1 ಬೌಲ್ನಷ್ಟು ಹಾಕಿದೆ. ನಾನು ಆಗಲೇ ಹೇಳಿದ ಹಾಗೆ ಸಿಹಿಯನ್ನು ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಮಾವಿನ ಹಣ್ಣು ಕೆಲವು ತುಂಬಾ ಸ್ವೀಟ್ ಆಗಿರ್ತದೆ. ಮಾವಿನ ಹಣ್ಣಿನ ಅರೋಮಾ ಸಖತ್ತಾಗಿದೆ. ಈಗ ದೇವಿ ಅವರಿಗೆ ಮೋಸ್ಟ್ಲಿ ಕೂತಲ್ಲೇ ಬಾಯಲ್ಲಿ ನೀರು ಬರ್ತಾ ಇರಬೇಕು. ನೋಡಿ, ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಒಂದು 2 ನಿಮಿಷ ಹೀಗೆ ಕೈ ಆಡಿಸ್ತಾ ಇರುವ. ಈಗ ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಗ ನಾನು ಉಳಿದ ಅರ್ಧ ಬೌಲ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ಗೋಡಂಬಿ ಹುರಿದಿಟ್ಟದ್ದು. ಹಲ್ವಾ ರೆಡಿ ಆಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಏಲಕ್ಕಿಯ ಫ್ಲೇವರ್ ಇಷ್ಟ ಆಗೋರು ಏಲಕ್ಕಿಯನ್ನು ಹಾಕ್ಕೊಳ್ಬಹುದು. ಆದರೆ ಏಲಕ್ಕಿ ಹಾಕದೇ ಇದ್ದರೆ ನಾವು ಮಾವಿನ ಹಣ್ಣಿನ ಅರೋಮಾ ತುಂಬಾ ಚೆನ್ನಾಗಿರ್ತದೆ ಅಂತ ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ. ಇಷ್ಟ ಆಗೋರು ಅದನ್ನು ಹಾಕ್ಕೊಳ್ಳಿ. ಎಸ್, ಕಂಪ್ಲೀಟಾಗಿ ತಳ ಬಿಡ್ತಾ ಇದೆ. ಈಗ ನಾನು ಫ್ಲೇಮನ್ನು ಆಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೇನೆ. ಎಸ್ ವೀಕ್ಷಕರೇ, ನೋಡ್ಕೊಂಡು ಬಂದ್ರಿ ಅಲ್ಲ ಇನ್ನೊಂದ್ಸಲ ಹೇಗೆ ಮಾಡೋದು ಅಂತೇಳಿ. ಈಗ ನಾನು ಟೇಸ್ಟ್ ಮಾಡಬೇಕು. ಸೊ ನೀವು ನೋಡ್ತಾ ಇರಿ, ನಾನು ಟೇಸ್ಟ್ ಮಾಡೋದು ಹೇಗೆ ಉಂಟಂತ ಹೇಳ್ತೇನೆ. ಬಿಸಿ ಇರ್ಬೋದು, ನಿಧಾನ. ವಾವ್, ತುಂಬಾ ಸೂಪರ್ ಆಗಿದೆ. ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿದೆ. ಇದು ಬಿಸಿ ಬಿಸಿಯಾಗಿ ಉಂಟು ಸ್ವಲ್ಪ. ಅದೇ ರೀತಿ ನಾವು ಫ್ರಿಜ್ ಅಲ್ಲಿ ಇಟ್ಟು ಕೂಡ ತಿನ್ಬೋದು. ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ್, ತುಂಬಾ ಡಿಫ್ರೆಂಟ್ ಆಗಿ ಬರ್ತದೆ. ನಿಜವಾಗ್ಲೂ ಅರೋಮಾ ಒಂದು ಬರ್ತಿರ್ಬೇಕಾದ್ರೆ ನಮ್ಗೆ ಯಾವಾಗ ತಿನ್ನುವುದಂತ ಅನಿಸ್ತದೆ.
ಎಸ್ ವೀಕ್ಷಕರೇ, ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲಾದರೂ ಮಾವಿನ ಮರ ಇದ್ದರೆ ಬೇಗ ಮಾವಿನಕಾಯಿ ಎಲ್ಲ ತೆಗೆದುಬಿಟ್ಟು ಮಾಡಿ. ನೀವು ಕೂಡ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ, ಮನೆಯಲ್ಲಿದ್ದ ಮಕ್ಕಳು ಎಲ್ಲರೂ ಕೂಡ ಟೇಸ್ಟ್ ಮಾಡಿ. ಸೊ ಇಂತಹ ಒಂದು ಟೇಸ್ಟಿ ಆಗಿರುವಂತಹ ಒಂದು ಹಲ್ವಾವನ್ನು ನಮ್ಮ ಅಶ್ವಿನಿ ಮೇಡಮ್ ಅವರು ಹೇಳಿಕೊಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್ ಮೇಡಮ್, ಇಂತಹ ಒಂದು ರೆಸಿಪಿಯನ್ನು ನಮಗೆ, ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿರೋದು. ಇವತ್ತಿನ ರೆಸಿಪಿಯ ಟೇಸ್ಟ್ ನಿಮ್ಮ ಕಣ್ಣಲ್ಲೇ ಕಾಣಿಸ್ತಾ ಇದೆ ನನಗೆ. ಅಯ್ಯೋ ನಿಜವಾಗ್ಲೂ ನಾನಂತೂ ಇವಾಗ ಯಾವಾಗ ತಟ್ಟೆ ಖಾಲಿ ಮಾಡಿ ಕೊಡ್ಬೇಕಂತ ಕಾಯ್ತಾ ಇದ್ದೇನೆ. ಸೊ ತುಂಬಾ ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತು ಮ್ಯಾಂಗೋ ಒಂದು ಹಲ್ವಾವನ್ನು ತೋರಿಸಿದ್ರು ಹೇಗೆ ಮಾಡೋದಂತೇಳಿ. ನಿಜವಾಗ್ಲಿಯೂ ಯಮ್ಮಿಯಾಗಿ ಟೇಸ್ಟ್ ಆಗಿತ್ತು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಇದನ್ನು ಟ್ರೈ ಮಾಡಿ ನೀವು ಕೂಡ ಟೇಸ್ಟ್ ಮಾಡಿ. ಸೊ ಇವತ್ತಿನ ಈ ಒಂದು ಸ್ಪೆಷಲ್ ರೆಸಿಪಿಯನ್ನು ನೋಡಿದ್ರಿ. ಮುಂದಿನ ಹೊಸ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿಯೂ ಬರ್ತೇವೆ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ಕಾರ್ಯಕ್ರಮ. ಅದೇ ರೀತಿ ಕೋ-ಸ್ಪಾನ್ಸರ್ ಆಗಿ ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಶಂಕರ್ಪುರ, ಕಟ್ಪಾಡಿ. ಸೊ ಪ್ರತಿದಿನ ನೋಡ್ತಾ ಇರಿ ನಮ್ಮ ಸ್ಪಂದನ ವಾಹಿನಿ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ.